ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಮರು ನಾಮಕರಣ ಮಾಡಬೇಕೆಂದು ಬಿಲ್ಲವ ಬ್ರಿಗೇಡ್ ಸ್ಥಾಪಕಾಧ್ಯಕ್ಷ ಅವಿನಾಶ್ ಸುವರ್ಣ ಆಗ್ರಹಿಸಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕಳೆದ ಡಿಸೆಂಬರ್ 2020ರಂದು ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಮರು ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿ ಕುದ್ರೋಳಿ ಶ್ರೀ ಗೋಕರ್ಣೇಶ್ವರ ಕ್ಷೇತ್ರದಿಂದ ವಿಮಾನ ನಿಲ್ದಾಣದವರೆಗೆ ಬೃಹತ್ ಜಾಥಾವನ್ನು ಹಮ್ಮಿಕೊಂಡಿದ್ದೆವು. ಮರುದಿನ ಅಂದರೆ ಡಿಸೆಂಬರ್ 8, 2020ರಂದು ವಿಧಾನಸಭೆಯಲ್ಲಿ ಶೂನ್ಯ ಅವಧಿಯಲ್ಲಿ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಸಭೆಯ ಗಮನವನ್ನು ಸೆಳೆದಿದ್ರು. ಆದರೆ ಈ ಬಗ್ಗೆ ಸರ್ಕಾರದಿಂದ ಯಾವುದೇ ಅಧಿಕೃತ ಉತ್ತರ ಇನ್ನೂ ಲಭಿಸಿಲ್ಲ. ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರವು ಮುಂದಿನ 1 ತಿಂಗಳಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಈ ಮರುನಾಮಕರಣ ಪ್ರಸ್ತಾವನೆಯನ್ನ ಅಂಗೀಕರಿಸಿ ತಕ್ಷಣ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಬೇಕೆಂದು ಆಗ್ರಹಿಸಿದರು. ಮುಂದಿನ 1 ತಿಂಗಳುಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಗ್ಗೆ ಸ್ಟಿಕ್ಕರ್ ಅಭಿಯಾನವನ್ನು ನಡೆಸಲಾಗುವುದು. ಈ ಅಭಿಯಾನ ಮುಗಿದ ನಂತರ ಮಂಗಳೂರು ವಿಮಾನ ನಿಲ್ದಾಣ ಪ್ರವೇಶ ದ್ವಾರದ ಮುಂದೆ ಬೃಹತ್ ಜನ ಸಮಾವೇಶ ನಡೆಸಲಾಗುವುದೆಂದು ಹೇಳಿದರು. ಮುಂದಿನ 1 ತಿಂಗಳ ಕಾಲ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಈ ಸ್ಟಿಕ್ಕರ್ ಅಭಿಯಾನವನ್ನು ಮಾಡಿದ್ದೇವೆ. ಎಲ್ಲ ಮನೆಗಳಿಗೆ ತೆರಳಿ, ನಮ್ಮ ಸಮಾಜದವರ ಮನೆಗಳಿಗೆ ತೆರಳಿ ಅವರ ವೆಹಿಕಲ್ಗಳಿಗೆ ಈ ಸ್ಟಿಕ್ಕರ್ಗಳನ್ನು ಹಾಕುವಂಥದ್ದು. ಅದೇ ರೀತಿ ಈ ಸ್ಟಿಕ್ಕರ್ ಅಭಿಯಾನ ಮುಗಿದ ಕೂಡಲೇ ಎಲ್ಲ 8 ಕ್ಷೇತ್ರಗಳಲ್ಲಿ ಕೂಡ ಒಂದು ಅಭಿಯಾನವನ್ನು ಮಾಡ್ತೇವೆ, ಜನಸಮಾವೇಶವನ್ನು ಮಾಡ್ತೇವೆ. ಅದರಲ್ಲಿ ನಮ್ಮ ಸಮಾಜದ ಶಕ್ತಿ ಪ್ರದರ್ಶನ ಕೂಡ ಮಾಡಿದ್ದೇವೆ. ಈ 8 ಕ್ಷೇತ್ರಗಳಲ್ಲಿ ಆದ ಸಮಾವೇಶದ ನಂತರ ಜಿಲ್ಲಾ ಕೇಂದ್ರದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ನಾವು ಕೆಂಜಾರಿನ ಮೈದಾನಲ್ಲಿ ಸೇರ್ಲಿಕ್ಕಿದ್ದೇವೆ. ಅದು ಕೂಡ ನಮ್ಮ ಮರವೂರು ಏನದು ಬ್ರಿಡ್ಜ್ ಏನಿದೆ ಅಲ್ಲಿಂದ ಪಾದಯಾತ್ರೆ ಮೂಲಕ ಬಹುದೊಡ್ಡ ಸಂಖ್ಯೆಯಲ್ಲಿ ನಾವು ಅಲ್ಲಿ ಸೇರ್ಲಿಕ್ಕಿದ್ದೇವೆ. ಆದ್ದರಿಂದ ಸರ್ಕಾರ ಇದನ್ನು ತಪ್ಪಿಸುವುದಕ್ಕೆ ಸರ್ಕಾರ ಮಾತ್ರ ಒಂದು ಹೊಣೆ ಅಂತ ಹೇಳ್ತೇವೆ. ಅವರಿಗೆ ಮನಸ್ಸಿದ್ರೆ ಆದಷ್ಟು ಬೇಗ ಈ ಒಂದು ಏರ್ಪೋರ್ಟಿಗೆ ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಡ್ಲಿ. ಅವರು ಕೂಡ ಬಿಲ್ಲವ ಸಮುದಾಯದೊಟ್ಟಿಗೆ ಇದ್ದಾರಂತ ತೋರಿಸುವಂತದ್ದು ಒಂದು ಕೆಲಸಗಳನ್ನು ಅವರು ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳ ಹತ್ರ ನಾವು ವಿನಂತಿಸ್ತೇವೆ, ನಮ್ಮ ಸಂಸದರ ಹತ್ರ ಕೂಡ ವಿನಂತಿಸಿದ್ದೇವೆ. ಆದಷ್ಟು ಬೇಗ, ಆಲ್ರೆಡಿ 1 ವರ್ಷ ಆಯಿತು, ಸಾಧನೆಗೆ ಸ್ವಲ್ಪ ಮಿತಿ ಅಂತ ಇರುತ್ತೆ ಎಲ್ಲರಲ್ವಾ, ನಮ್ಮ ಸಾಧನೆಗೆ ಕೂಡ ಮಿತಿ ಇದೆ. ನಾವು ಬೀದಿಗಿಳಿಲಿಕ್ಕೆ ಬಿಡಬೇಡಿ ನಮ್ಮನ್ನು ಅಂತ ಹೇಳಿ ಕೇಳಿಕೊಳ್ತಾರೆ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಬಿಲ್ಲವ ಬ್ರಿಗೇಡ್ನ ಸದಸ್ಯರುಗಳು ಉಪಸ್ಥಿತರಿದ್ದರು.